ಪ್ರಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಶಿಕ್ಷಣಶಾಸ್ತ್ರ ವಿಷಯದ 4ನೇ ಅಧ್ಯಾಯವಾಗಿರ್ತಕ್ಕಂಥ ಸಂಯೋಜನಾ ಶಿಕ್ಷಣ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಈ 5 ರೀತಿಯಾಗಿರ್ತಕ್ಕಂಥ ಸವಾಲುಗಳ ಮಕ್ಕಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಈ ಒಂದು ಸವಾಲುಗಳ ಮಕ್ಕಳಲ್ಲಿ ಮೊದಲನೇದಾಗಿ ದೈಹಿಕ ಸವಾಲುಗಳ ಮಕ್ಕಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿರ್ತಕ್ಕಂಥದ್ದು. ಇವತ್ತಿನ ಒಂದು ತರಗತಿಯಲ್ಲಿ ಎರಡನೆಯದಾಗಿ ದೃಷ್ಟಿ ಸವಾಲಿರುವ ಮಕ್ಕಳು, ಅಂದರೆ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಅಂತಕ್ಕಂಥದ್ದು. ಅಂದರೆ ಈ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಅಂದ್ರೆ ಏನು? ಇಲ್ಲ, ದೃಷ್ಟಿ ಅಂದಾಗ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪಂಚೇಂದ್ರಿಯಗಳಲ್ಲಿ ಕಣ್ಣು ಕೂಡ ಒಂದಾಗಿರ್ತಕ್ಕಂಥದ್ದು, ಪ್ರಮುಖವಾಗಿರ್ತಕ್ಕಂಥ ಅಂಗ ಇದು ಮನುಷ್ಯನಿಗೆ. ಕಣ್ಣ ಇಲ್ಲ ಅಂದರೆ ಆಲ್ಮೋಸ್ಟ್ ಏನು ಇಲ್ಲ ಅಂತ. ಯಾಕಂದರೆ ಕೈ ಇಲ್ಲ ಅಂದರೆ ಬದುಕ್ಬೋದು, ಕಾಲಿಲ್ಲ ಅಂದರೆ ಬದುಕ್ಬೋದು. ಸ್ವಲ್ಪ ಕಣ್ಣಿಲ್ಲ ಅಂದರೆ ಬಹಳಷ್ಟು ಕಷ್ಟ ಆಗ್ತಕ್ಕಂಥದ್ದು ಮನುಷ್ಯನಿಗೆ. ಆದ್ದರಿಂದ ಇಲ್ಲಿ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಕಣ್ಣು. ಆ ಕಣ್ಣಿನಿಂದಲೇ ಎಲ್ಲ ಜ್ಞಾನದ ಒಂದು ಅನುಭವ ಅಂತಕ್ಕಂಥದ್ದು ಮೆದುಳಿಗೆ ತಲುಪತಕ್ಕಂಥದ್ದು ಆ ಕಣ್ಣಿನಿಂದ. ಇಲ್ಲೇ ಅಪೂರ್ಣ ದೃಷ್ಟಿಯನ್ನು ಹೊಂದಿದವರಿಗೆ, ಅಂದರೆ ದೃಷ್ಟಿ ದೋಷವನ್ನು ಹೊಂದಿದವರಿಗೆ ಅಲ್ಲೇ ದೃಷ್ಟಿ ಸವಾಲಿರುವ ಮಕ್ಕಳು ಅಂತೇಳಿ ಕರೀತಕ್ಕಂಥದ್ದು. ಅಥವಾ ಅಲ್ಲೇ ದೃಷ್ಟಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸಿರ್ತಕ್ಕಂಥ ಮಕ್ಕಳನ್ನು ನಾವಲ್ಲೇ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಅಂತೇಳಿ ಕೂಡ ಕರೀತಕ್ಕಂಥ. ದೃಷ್ಟಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ಅಥವಾ ದೋಷವನ್ನು ಎದುರಿಸುವಂತಹ ಒಂದು ಮಕ್ಕಳಿಗೆ ನಾವೇನಂತೇಳಿಲ್ಲ, ಅದು ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಭಾಷೆಯ ದೃಷ್ಟಿ ಸಾಮರ್ಥ್ಯ ಹೊಂದಿದ ಅಥವಾ ಅತ್ಯಂತ ಕ್ಷೀಣ ದೃಷ್ಟಿ ಸಾಮರ್ಥ್ಯವಿರುವವರಿಗೆ, ಅಂದರೆ ಕಣ್ಣು ಕಾಣಿಸ್ತೇ ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ, ಅಂತಹ ಒಂದು ಮಕ್ಕಳನ್ನು ನಾವಿಲ್ಲಿ ದೃಷ್ಟಿ ಸವಾಲಿರುವ ಮಕ್ಕಳು ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ವಾಕ್ಯ ಇದೆ, ದೃಷ್ಟಿ ಉಪಕರಣಗಳ ಒಂದು ನೆರವಿನಿಂದ 20/70ರಿಂದ 20/200ರಷ್ಟು ದೃಷ್ಟಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಮಕ್ಕಳಿಗೆ ದೃಷ್ಟಿ ಸವಾಲಿರುವ ಮಕ್ಕಳು ಅಂತೇಳಿ ಕರೀತಕ್ಕಂಥದ್ದು. ಅದರಲ್ಲಿ ಅದಕ್ಕಿಂತ ಕಡಿಮೆನೂ ಇರಬಾರ್ದು, ಅದಕ್ಕಿಂತ ಹೆಚ್ಚು ಇರಬಾರ್ದು. 20/70ರಿಂದ ಕಡಿಮೆ ಇರಬಾರ್ದು, 20/200ಕ್ಕಿಂತ ಹೆಚ್ಚಿರಬಾರ್ದು. ಅಂತಹ ಮಕ್ಕಳನ್ನ, ಇದರ ನಡುವೆ ಇರ್ತಕ್ಕಂಥ ಒಂದು ಮಕ್ಕಳನ್ನ ನಾವೇನು ಕರಿತೀವಿ, ದೃಷ್ಟಿ ಸವಾಲಿರುವ ಮಕ್ಕಳು ಅಂತೇಳಿ ಕರೀತಕ್ಕಂಥದ್ದು. ಅಂದರೆ ದೃಷ್ಟಿ ತೀಕ್ಷ್ಣತೆಯನ್ನು ಹೊಂದಿರತಕ್ಕಂಥ ಒಂದು ಮಕ್ಕಳಿಗೆ ನಾವು ದೃಷ್ಟಿ ಸವಾಲಿರುವ ಮಕ್ಕಳು ಅಂತೇಳಿ ಕರೀತಕ್ಕಂಥದ್ದು. ಈ ಒಂದು ದೃಷ್ಟಿ ಸವಾಲಿರುವ ಮಕ್ಕಳ ಒಂದು ಗುಣಲಕ್ಷಣಗಳು ಏನು, ಅಂದರೆ ಇವರ ಒಂದು ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತಾವ ಅಂತಕ್ಕಂಥದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಅಲ್ಲೇ ನೀರು ತುಂಬಿದ ಕೆಂಪು ಕಣ್ಣುಗಳನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು. ಅಂದರೆ ಅಲ್ಲಿ ಕಣ್ಣಂಚುಗಳು ಕೆಂಪಾಗಿರ್ತಕ್ಕಂಥದ್ದು. ಕಣ್ಣು ಯಾವಾಗಲೂ ಕೆಂಪಾಗಿ ಕಾಣ್ತಾವೆ ಅಂತ ಹೇಳ್ತಾರೆ ನೋಡಿ, ಅದು ನೀರಲ್ಲಿ ಯಾವಾಗಲೂ ಅಲ್ಲೇ ಕಣ್ಣಲ್ಲಿ ಯಾವಾಗಲೂ ನೀರು ತುಂಬಿಕೊಂಡಿರ್ತಕ್ಕಂಥದ್ದು. ಅದರಿಂದ ಅಲ್ಲಿ ಏನಾಗುತ್ತೆ, ಕಣ್ಣು ಕೆಂಪಾಗಿರ್ತಕ್ಕಂಥದ್ದು. ಕಣ್ಣಿನ ಸಮಸ್ಯೆ ಇರುವವರಿಗೆ ಈ ರೀತಿ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಿರಂತರ ಕಣ್ಣುಗಳನ್ನು ಉಜ್ತಕ್ಕಂಥದ್ದಾಗಿರ್ಬೋದು, ಪದೇ ಪದೇ ಕಣ್ಣುಗಳನ್ನು ಉಜ್ಜುವುದು, ಅದು ಎಲ್ಲರೂ ಮಾಡಲಿಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಮಕ್ಕಳು ಮಾಡಲ್ಲ. ಆದರೆ ಆ ರೀತಿ ಇಲ್ಲ, ದೃಷ್ಟಿಗೆ ಸಂಬಂಧಿಸಿದ ಒಂದು ಸಮಸ್ಯೆ ಇದ್ದಾಗ ಮಾತ್ರ ಆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು, ಪದೇ ಪದೇ ಕಣ್ಣನ್ನು ಉಜ್ತಕ್ಕಂಥದ್ದಾಗಿರ್ಬೋದು. ಅದೇ ರೀತಿ ಅತಿಯಾಗಿ ರೆಪ್ಪೆಯನ್ನು ಮಿಟುಕಿಸುವುದು, ನೋಡ್ರಿ ರೆಪ್ಪೆ ಬಡಿತಿರ್ತಾರೆ ಪದೇ 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 ಪದೇ, ಅದು ಕೂಡ ಒಂದು ಲಕ್ಷಣ, ದೃಷ್ಟಿಗೆ ಸವಾಲಿರುವ ಒಂದು ಮಕ್ಕಳ ಒಂದು ಲಕ್ಷಣ ಅದು. ಅದೇ ರೀತಿಯಲ್ಲಿ ಆಗಾಗ್ಗೆ ತಲೆನೋವು ಬರ್ತೈತಿ ಅಂತೇಳಿ ಹೇಳ್ತಕ್ಕಂಥದ್ದಾಗಿರ್ಬೋದು. ಅವ ನೋಡ್ರಲ್ಲ ಸ್ಪೆಕ್ಟ್ ಅಂಗಡಿಗೆ ಹೋಗ್ತಾರೆ, ಇಲ್ಲ ನನಗೆ ತಲೆ ನೋವು ಬರಾಗತೈತಿ, ಕಣ್ಣಿನ ಸಮಸ್ಯೆ ಆಗಿತ್ತು ನೋಡ್ರಿ, ಹೌದು ಈ ರೀತಿಯಲ್ಲಿ. ಅದೇ ರೀತಿಯಲ್ಲೇ ವಸ್ತುಗಳನ್ನು, ಪುಸ್ತಕ ಕಣ್ಣುಗಳಿಗೆ ಅತಿ ಸಮೀಪದಲ್ಲಿ ಹಿಡಿತಕ್ಕಂಥದ್ದು, ಅಂದರೆ ಹಿಂಗೆ ನೋಡ್ತಕ್ಕಂಥದ್ದು ಅತಿ ಸಮೀಪದಲ್ಲಿ. ಅದರಲ್ಲೇ ದೃಷ್ಟಿ ಸಮಸ್ಯೆ ಇರುವವರಿಗೆ ಮಾತ್ರ ಇಂಥ ಒಂದು ಲಕ್ಷಣ ಕಂಡು ಬರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲೇ ಆ ಒಂದು ದೃಷ್ಟಿನ ಉತ್ತಮವಾಗಿ ಕೇಂದ್ರೀಕರಿಸೋದಕ್ಕಾಗಿ ತಲೆಯನ್ನು ಬಾಗಿಸೋದಾಗಿರ್ಬೋದು,
ಅಥವಾ ಓರೆಗಣ್ಣಿನಿಂದ ನೋಡ್ತಕ್ಕಂಥದ್ದು, ಹಿಂಗೆ ನೋಡ್ತಿರ್ತಾರೆ, ಓರೆಗಣ್ಣಿನಿಂದ ನೋಡ್ತಕ್ಕಂಥದ್ದು ಕೂಡ ಆಗಿರ್ಬೋದು. ಅಥವಾ ಇತರರ ಒಂದು ಮುಖದಲ್ಲಿ ಕಾಣುವ ವ್ಯಕ್ತಿಗಳಿಗೆ ಸರಿಯಾಗಿ ಪ್ರತಿಕ್ರಿಯೆಯನ್ನು ತೋರದಿರುವುದು, ಯಾಕಂದ್ರೆ ಸರಿಯಾಗಿ ಕಾಣಿಸೋದಿಲ್ಲ. ಅದೇ ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಒಂದು ಹಾವಭಾವ ಆಗಿರ್ಬೋದು, ಅಂಗಿಕ ಭಾಷೆ ಆಗಿರ್ಬೋದು, ಅದ್ಯಾವುದು ಇವರಿಗೆ ಸರಿಯಾಗಿ ಕಾಣಿಸ್ತೇ ಇದ್ದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಇವ್ರ ಕೈಲಿ ಸಾಧ್ಯ ಇರುವುದಿಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಕರಿಯರಿಗೆ ಮೇಲೆ ಬರಹವನ್ನು ನೋಡಿ ಬರೆಯುವಾಗ ಇತರ ಮಕ್ಕಳ ಒಂದು ಸಹಾಯವನ್ನು ಕೇಳ್ತಕ್ಕಂಥದ್ದು. ಅಂದರೆ ಇಲ್ಲಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದಿರ್ತಕ್ಕಂಥ ಸರಿಯಾಗಿ ಕಾಣಿಸ್ತೇ ಇದ್ದಾಗ ಪಕ್ಕಕ್ಕೆ ಕುಂತಿರ್ತಕ್ಕಂಥ ಒಂದು ಮಗುವಿಗೆ ಅಲ್ಲಿ ಸ್ನೇಹಿತರಿಗೆ ಕೇಳ್ತಕ್ಕಂಥದ್ದು, ಏನದು ಈ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನೋಡುವುದಕ್ಕಿಂತ ಅಲ್ಲೇ ಕೇಳಲಿಕ್ಕೆ, ಮುಟ್ಟು ನೋಡಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಇಂಥ ಮಕ್ಕಳು. ಯಾಕಂದರೆ ಕಣ್ಣು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅಲ್ಲೇ ಕೇಳಲಿಕ್ಕೆ ಮತ್ತು ಮುಟ್ಟಿ ನೋಡಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು, ಇಚ್ಛಿಸುವುದು ಅಂತಕ್ಕಂಥದ್ದು. ಅದೇ ರೀತಿಯಲ್ಲೇ ಪುಸ್ತಕಗಳಿಂದ ಚಿಕ್ಕ ಅಕ್ಷರಗಳನ್ನು ಓದಲು ತುಂಬ ಕಷ್ಟಪಡ್ತಕ್ಕಂಥದ್ದು. ಇದು ಕೂಡ ಈ ಒಂದು ದೃಷ್ಟಿ ಸವಾಲುಗಳ ಮಕ್ಕಳ ಒಂದು ಲಕ್ಷಣ. ಯಾವುದು? ಪುಸ್ತಕಗಳಿಂದ ಚಿಕ್ಕ ಅಕ್ಷರಗಳನ್ನು ತುಂಬ ಸ್ವಲ್ಪ ಕಷ್ಟಪಡ್ತಕ್ಕಂಥದ್ದು, ಸ್ವಲ್ಪ ಅಲ್ಲಿ ಕಣ್ಣಿನ ಸಮಸ್ಯೆ ಇರುವುದಿಲ್ಲ. ಅದೇ ರೀತಿ ನಡೆಯುವಾಗ ಎಡುವುದಾಗಿರ್ಬೋದು, ಬೀಳೋದಾಗಿರ್ಬೋದು, ಇವು ಕಾಮನ್ ಆಗಿರ್ತಕ್ಕಂಥದ್ದು ಇಂತಹ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಒಂದು ಲಕ್ಷಣಗಳು. 5 ವರ್ಷ ಕೇಳ್ತಿರ್ತಾರೆ ದೃಷ್ಟಿ ಸಂಬಂಧಿಸಿದ ಸವಾಲುಗಳ ಮಕ್ಕಳ ಒಂದು ಲಕ್ಷಣಗಳನ್ನು, ಗುಣಲಕ್ಷಣಗಳನ್ನು ಬರೆಯಿರಿ ಅಂತ. ಒಂದು 10 ಪಾಯಿಂಟ್ 10-12 ಪಾಯಿಂಟ್ಗಳನ್ನು ಬರೆಯಬೇಕಾಗ್ತದೆ. ಅದೇ ರೀತಿಯಲ್ಲೇ ಶಿಕ್ಷಕರ ಒಂದು ಪಾತ್ರ ಯಾವ ರೀತಿಯಲ್ಲಿ ಇರ್ತದ ಅಂತಕ್ಕಂಥದ್ದು ಇಂತಹ ಒಂದು ಮಕ್ಕಳಲ್ಲಿ. ಅಂದರೆ ಶಿಕ್ಷಕರ ಈ ಒಂದು ಮಕ್ಕಳನ್ನು ಸುಧಾರಿಸಲಿಕ್ಕೆ, ಈ ಶಿಕ್ಷಣವನ್ನು ದೊರಕಿಸ್ಕೊಡ್ಲಿಕ್ಕೆ ಏನು ಮಾಡಬೇಕು, ಇವರ ಪಾತ್ರ ಯಾವ ರೀತಿಯಲ್ಲಿ ಇರಬೇಕು ಅಲ್ಲಿ ನೋಡಿ. ಶಿಕ್ಷಕರು ದೃಷ್ಟಿ ಸವಾಲಿರುವ ಒಂದು ಮಕ್ಕಳಿಗೆ ಮೂರ್ತ ಅನುಭವಗಳ ಮೂಲಕ ಬೋಧಿಸಬೇಕು. ಅಂದರೆ ಗೊತ್ತಿರ್ತಕ್ಕಂಥ ಒಂದು ವಿಷಯಗಳನ್ನು ಅಲ್ಲೇ ಬೋಧಿಸ್ತಾ ಸರಳವಾಗಿ ಆ ಒಂದು ವಿಷಯವನ್ನು ತಿಳಿಸ್ತಾ ಹೋದಾಗ ಆ ಒಂದು ಮಕ್ಕಳು ತಿಳಿಯಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಅದೇ ರೀತಿ ಚಿಕ್ಕ ಚಿಕ್ಕ ಘಟಕ ವಿಧಾನದಿಂದ ಕಲಿಸ್ಬೇಕು ಅಂತಕ್ಕಂಥದ್ದು. ಅಂದರೆ ಅಲ್ಲೇ ಇಡಿಯಾಗಿ ಬೋಧಿಸುವುದು, ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋದರೆ ಅಲ್ಲೇ ಸ್ವಲ್ಪ ಆ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಆಮೇಲೆ ಇಂಥ ಒಂದು ಮಕ್ಕಳನ್ನು ಪ್ರೀತಿ ವಾತ್ಸಲ್ಯದಿಂದ ಕಾಣುವಂಥದ್ದು. ಅಂದರೆ ಪ್ರೀತಿ ಸ್ನೇಹ ಭಾವನೆಯಿಂದ ಆ ಮಕ್ಕಳನ್ನು ಕಂಡಾಗ ಅಲ್ಲೇ ಸ್ವಲ್ಪ ಆ ಮಕ್ಕಳು ಕೂಡ ಸರಳವಾಗಿ ಒಂದು ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಓದು, ಬರಹ, ಗಣಿತ, ಕಲೆ ಮತ್ತು ದೈಹಿಕ ಒಂದು ಚಟುವಟಿಕೆ ಸಮಯವನ್ನು ಕಲಿಸಬೇಕು ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಇವೆಲ್ಲ ಒಂದು ವಿಷಯಗಳಲ್ಲೂ ಕೂಡ ಒಂದು ಮಗುವಿಗೆ ಶಿಕ್ಷಣವನ್ನು ಸರಳವಾಗಿ ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಕೂಡ ಶಿಕ್ಷಕರ ಒಂದು ಪಾತ್ರದಲ್ಲಿ ಬರ್ತಕ್ಕಂಥದ್ದು. ಭಾಗಶಃ ಒಂದು ದೃಷ್ಟಿ ಸಾಮರ್ಥ್ಯ ಇರುವವರಿಗೆ ಕನ್ನಡಕವನ್ನು ಪೂರೈಸುವಂಥ ಪಾಲಕರಿಗೆ ಸೂಚಿಸಬೇಕು ಅಂತಕ್ಕಂಥದ್ದು. ಆಲ್ಮೋಸ್ಟ್ ನಮಗೂ ಕೂಡ ಈಗ ಕನ್ನಡಕ ಬಂದಿರತಕ್ಕಂಥದ್ದು ಸ್ವಲ್ಪ ಸಮಸ್ಯೆ. ಒಂದು ಸ್ಪೆಕ್ಟ್ ಹಾಕ್ತಕ್ಕಂಥವ್ರಿಗೆ ಆಲ್ಮೋಸ್ಟ್ ಒಂದು ಕಣ್ಣಿನ ಸಮಸ್ಯೆ ಇದ್ದಾಗ ಮಾತ್ರ ಆ ಒಂದು ಸ್ಪೆಕ್ಟ್ಗಳನ್ನು ಹಾಕ್ತಕ್ಕಂಥದ್ದು, ಕನ್ನಡಕಗಳನ್ನು ಹಾಕ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ದೃಷ್ಟಿ ದೋಷ ಇರ್ತಕ್ಕಂಥ ಮಕ್ಕಳನ್ನು ಮುಂದಿನ ಸಾಲಿನಲ್ಲಿಯೇ ಕೂಡಿಸ್ಬೇಕು ಅಂತಕ್ಕಂಥದ್ದು. ಸ್ವಲ್ಪ ದೃಷ್ಟಿ ಸಮಸ್ಯೆ ಇರೋದ್ರಿಂದ ಮೊದಲನೇ ಸಾಲಿನಲ್ಲಿಯೇ ಕೂರಿಸಿದ್ರೆ ಸ್ವಲ್ಪ ಬ್ಲ್ಯಾಕ್ ಬೋರ್ಡ್ನಲ್ಲಿ ಬರೀತಕ್ಕಂಥದ್ದಾಗಿರ್ಬೋದು, ಅಥವಾ ಆ ಒಂದು ಶಿಕ್ಷಕರು ಪಾಠ ಮಾಡ್ತಕ್ಕಂಥ ಒಂದು ಶೈಲಿ ಆಗಿರ್ಬೋದು, ಹಾವಭಾವ ಆಗಿರ್ಬೋದು, ಅಂಗಿಕ ಭಾಷೆ ಆಗಿರ್ಬೋದು, ಅವೆಲ್ಲವುಗಳನ್ನು ಸ್ವಲ್ಪ ನೋಡಿ ಕಲೀಲಿಕ್ಕೆ ಒಂದು ಸಹಾಯಕ ಆಗ್ತದೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆ ಒಂದು ದೃಷ್ಟಿ ದೋಷ ಇರ್ತಕ್ಕಂಥ ಮಕ್ಕಳನ್ನು ಮುಂದಿನ ಸಾಲಿನಲ್ಲಿಯೇ ಕೂಡಿಸ್ತಕ್ಕಂಥದ್ದು ಕೂಡ ಬಹಳಷ್ಟು ಮುಖ್ಯ ಅಂತಕ್ಕಂಥದ್ದು. ಇವಿಷ್ಟು ಶಿಕ್ಷಕರ ಪಾತ್ರದಲ್ಲಿ ಬರ್ತದೆ. ಹಾಗಾದರೆ ಈ ಒಂದು ಮಕ್ಕಳಿಗೆ ಶೈಕ್ಷಣಿಕ ಕ್ರಮಗಳು ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ನೋಡೋದಾದ್ರೆ, ಅಲ್ಲೇ ವೈದ್ಯಕೀಯ ಒಂದು ತಪಾಸಣೆಯನ್ನು ಮಾಡಿಸಿ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸುವುದು. ಅಂದರೆ ಅಲ್ಲೇ ನೋಡಿ ಕಣ್ಣು ಚೆಕ್ ಮಾಡೋದು ಡಾಕ್ಟರ್ಗಳನ್ನ ಕರೆಸ್ತಿರ್ತಾರೆ ಸ್ಕೂಲಿಗೆ. ಆ ರೀತಿಯಲ್ಲಿ ಅಲ್ಲೇ ವೈದ್ಯಕೀಯ ಒಂದು ತಪಾಸಣೆಯನ್ನು ಮಾಡಿ ಸೂಕ್ತವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದಾಗಿರ್ಬೋದು, ಕನ್ನಡಕಗಳನ್ನು ಒದಗಿಸ್ತಕ್ಕಂಥದ್ದಾಗಿರ್ಬೋದು, ತರಗತಿಯಲ್ಲಿ ಒಂದು ಸಾಕಷ್ಟು ಗಾಳಿ ಬೆಳಕಿನ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಯಾಕಂದರೆ ಅಲ್ಲಿ ಮೊದಲೇ ಕಣ್ಣಿನ ಸಮಸ್ಯೆ ಇರ್ತದೆ, ಅಲ್ಲಿ ಬೆಳಕಿಲ್ಲ ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗ್ತಕ್ಕಂಥದ್ದು ಆ ಒಂದು ಮಕ್ಕಳಿಗೆ. ಸೊ ಆದ್ದರಿಂದ ಅಲ್ಲಿ ಗಾಳಿ ಬೆಳಕಿನ ಒಂದು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇರುವಂತೆ ನೋಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಅದೇ ರೀತಿಯಲ್ಲಿ ಸಹಪಠ್ಯದ ಒಂದು ಚಟುವಟಿಕೆಗಳನ್ನು ಏರ್ಪಡಿಸುವುದರ ಮೂಲಕ ಆ ಒಂದು ಮಕ್ಕಳಲ್ಲಿ ಇರ್ತಕ್ಕಂಥ ಕೀಳರಿಮೆ ಭಾವನೆ ಆಗಿರ್ಬೋದು, ಅಭದ್ರತೆ ಆಗಿರ್ಬೋದು, ಅಂಥ ಒಂದು ಭಾವನೆಗಳನ್ನು ಹೋಗಲಾಡಿಸುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ದೃಕ್ ಸಾಮರ್ಥ್ಯ ಕಾರ್ಯಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕೂಡ ಬಹಳಷ್ಟು ಮುಖ್ಯ ಅಂತ. ಅಂದರೆ ನೋಡುವುದರ ಮೂಲಕ ಕಲಿತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು.
ಅದೇ ರೀತಿಯಲ್ಲಿ ದೃಷ್ಟಿದೋಷವುಳ್ಳ ಮಕ್ಕಳಿಗೆ ತರಗತಿಯಲ್ಲಿ ಮುಂದಿನ ಒಂದು ಸಾಲಿನಲ್ಲಿ ಆಸನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಅಲ್ಲೇ ಇದ್ರಾಗ ನೋಡಿದ್ವಿ ನಾವು ಶಿಕ್ಷಕರ ಒಂದು ಪಾತ್ರದಲ್ಲಿ. ಅದೇ ರೀತಿ ಗ್ರಂಥಾಲಯದಲ್ಲಿ ಪುಸ್ತಕಗಳ ಮಸೂರುಗಳ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವುದು ಅಂತಕ್ಕಂಥದ್ದು. ನೋಡ್ರಿ, ಇಷ್ಟೊಂದು ಶೈಕ್ಷಣಿಕ ಒಂದು ಕ್ರಮಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು 10 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ದೃಷ್ಟಿದೋಷವುಳ್ಳ ಅಥವಾ ದೃಷ್ಟಿದೋಷ ಅಥವಾ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಅಲ್ಲೇ ಹಂಗಂದ್ರೆ ಏನು, ಅದರ ಅರ್ಥ ಏನು, ಅದರ ಲಕ್ಷಣಗಳು ಏನು, ಆ ಒಂದು ಮಕ್ಕಳಿಗೆ ಶೈಕ್ಷಣಿಕ ಕ್ರಮಗಳು ಯಾವ ರೀತಿಯಲ್ಲಿ ಇರ್ತಾವೆ, ಆ ಒಂದು ಶಿಕ್ಷಕರ ಪಾತ್ರ ಏನು ಅಂತಕ್ಕಂಥದ್ರ ಬಗ್ಗೆ ಬರೆದಾಗ ಮಾತ್ರ ಅಲ್ಲಿ 10 ಮಾರ್ಕ್ಸಿಗೆ ಆನ್ಸರ್ ಸಿಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ